ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿ ಮತ್ತು ಯುಜಿಸಿ ಸೈಡ್ ಯೋಜನೆಯ ಸಹಯೋಗದೊಂದಿಗೆ ಯಕ್ಷಗಾನ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಎಂಬ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಒಂದು ದಿನದ ಸಹಚಿಂತನೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿ ಮತ್ತು ಯುಜಿಸಿ ಸೈಡ್ ಯೋಜನೆಯ ಸಹಯೋಗದೊಂದಿಗೆ ಯಕ್ಷಗಾನ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಎಂಬ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಏಪ್ರಿಲ್ 10ರಂದು ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಸಹಚಿಂತನೆ ಮತ್ತು ಸಂವಾದದ ಬಳಿಕ ಸಂಜೆ 6 ಗಂಟೆಗೆ ಕಾಲೇಜಿನ ಮದರ್ ತೆರೆಸಾ ಫೀಸ್ ಹಾರ್ಕಿನ್ ಬಯಲು ರಂಗಮಂದಿರದಲ್ಲಿ ಸಂತ ಅಲೋಷಿಯಸ್ ಯಕ್ಷತಂಡ ಅತಿಥಿ ಕಲಾವಿದರನ್ನೊಳಗೊಂಡ ಶೇಕ್ಸ್ಪಿಯರ್ನ ಮ್ಯಾಕ್ ಬೆಟ್ ನಾಟಕವನ್ನು ಯಕ್ಷರೂಪಕವಾಗಿ ದೊಂದಿ ಬೆಳಕಿನಲ್ಲಿ ಅಭಿನಯಿಸಿ ತೋರಿಸಲಿದ್ದಾರೆ ಎಂದು ಹೇಳಿದರು. On Saturday, 10th April 2021, in the LCRI hall of the college, the workshop will start at 9:30 a.m. and conclude at 4:30 p.m. The special part of this workshop and the whole day program will be the Yaksha Rupaka in the evening at 6 o'clock, performed by our own students and the faculty members. So this will be a very unique Yaksha Rupaka. It's on Macbeth. I'm sure all of you will be interested in this very special event and very special thinking that we are doing at St. Aloysius College for the present times. We also have the special invitees for this program, the veteran director and former principal of Neenasam, Heggodu, Sri Venkataraman Aikal, will formally inaugurate the workshop, and senior folklore research scholar Professor Chinnappa Gowda will be the chief guest. The chairperson of the Karnataka Yakshagana Academy, Professor M.A. Hegde, will also be present. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಅಲ್ವಿನ್ ಟೇಸಾ, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ದಿನೇಶ್ ನಾಯಕ್, ಕಾಲೇಜಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಚಂದ್ರಕಲಾ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.